ಭವಾನೀಪತಿ ಭಕ್ತಬಂಧು ಗುಣಸಿಂಧು ಹೇ ಪಿನಾಕಿ ಶಕ್ತ ನೀನು ನಂದಂ ಜರಹರ ಅನುರಕ್ತ ಹರಿಯುಳ್ ವಿರಕ್ತ ನೀನೇ ಗತಿ ಮುಕ್ತರೊಡೆಯ ಮೂಲನಾರಾಯಣನ ಮುಕ್ತರೊಡೆಯ ಮೂಲನಾರಾಯಣನ ಭಕ್ತನಾಗಿರಿಸೆನ್ನ ಭಕ್ತಿಯೊಳಿರಿಸಿ ಮಹಾದೇವ ಹೇ
ಎಲ್ಲಿರುವೆ ಕಣಿವೆ ಬಾರು ಗುರುಮಾರುತಿ ಎಲ್ಲಿರುವೆ ಕಣಿವೆ ಬಾರು ಎಲ್ಲಿರುವೆ ಕಣಿವೆ ಬಾರು ಗುರುಮಾರುತಿ ಎಲ್ಲಿರುವೆ ಕಣಿವೆ ಬಾರು ಎಲ್ಲಿರುವೆ ಕಣಿವೆ ಬಾರು
ಗುರುಮಾರು ದಾಸಗೆ ಜಯ ಮಾಡು ಗುರುಮಾರು ಎದುರುವೆ ಕಣ್ಣಿಗೆ ಬಾರು ಎಲ್ಲಿರುವೆ 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 ಕಣ್ಣಿಗೆ ಬಾರು ಎಲ್ಲಿರುವೆ ಕಣ್ಣಿಗೆ ಬಾರು ಎಲ್ಲಿರುವೆ ಕಣ್ಣಿಗೆ ಬಾರು
ಕಾನನವೆಲ್ಲ ಓಂಕಾರವಿರಲು ಕಾನನವೆಲ್ಲ ಓಂಕಾರವಿರಲು ಕಾನನವೆಲ್ಲ ಓಂಕಾರವಿರಲು ಕಾನನವೆಲ್ಲ ಓಂಕಾರವಿರಲು ಆನದ ತಾಳಕ್ಕೆ ನಾಳೆಯು ಬರಲು ಆನದ
ಗುರು ಕುಣಿಯುವ ಕೊರಳಿನ ಗಿಣಿಗಿಣಿರೆಂಬ ಕಂಕಣದವರಿ ಧನು ಧನುಗಳಿರೆಂಬ ಗೆಜ್ಜೆಯ ನಾದದಿ ಧನು ಧನು ಬಲಿರೆಂಬ ಗೆಜ್ಜೆಯ ನಾದದಿ ಧನು ಧನು ಬಲಿರೆಂಬ ಗೆಜ್ಜೆಯ ನಾದದಿ ಧನು ಧನು ಬಲಿರೆಂಬ ಗೆಜ್ಜೆಯ ನಾದದಿ ನಾದವನಾಡು ಜನಕರಾಜ ಸುಧಾರಾತ್ರಿ ಗಣಪತಿ ವಿದ್ಯಾವಾರಿ ವಾರ ಗಣಪತಿ ವಾರಾಣಸಿ ಗಣಪತಿ ವಿದ್ಯಾವಾರಿ ವಾರ ಗಣಪತಿ ನಾಲಿಗೆ ನಾಲಿಗೆ ಕೊಡಗನು ಗಣಪತಿ ಗಣಪತಿ ಮುತ್ತು ಗಣಪತಿ ಬೃಂದಾವನ ನೋಡಿರೋ ಗುರುಗಳ ಯತಿಗಳ ರಾಘವೇಂದ್ರರ ಬೃಂದಾವನ ನೋಡಿರೋ ಬೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ಬೃಂದಾವನ ನೋಡಿರೋ ಬೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ಬೃಂದಾವನ ನೋಡಿರೋ ಬೃಂದಾವನ ನೋಡಿ ಆನಂದ ಮದವೇರಿ ಬೃಂದಾವನ ನೋಡಿ ಆನಂದ ಮದವೇರಿ ಬೃಂದಾವನ ನೋಡಿ ಆನಂದ ಮದವೇರಿ ಬೃಂದಾವನ ನೋಡಿ ಆನಂದ ಮದವೇರಿ ಚಂದದಿ ದ್ವಾದಶ ಪುಂಡ್ರಾಂಕಿತ ಗೊಂಬ ಬೃಂದಾವನ ನೋಡಿರೋ ಬೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ಬೃಂದಾವನ ನೋಡಿರೋ ಬೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ಬೃಂದಾವನ ನೋಡಿರೋ
ಯತಿಗಳ ಮುನಿಗಳ ರಾಘವೇಂದ್ರರ ಬೃಂದಾವನ ನೋಡಿರೋ ಬೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ಬೃಂದಾವನ ನೋಡಿರೋ ಬೃಂದಾವನ ನೋಡಿ ಆನಂದ ಮಲವೇರಿ ಬೃಂದಾವನ ನೋಡಿ ಆನಂದ ಮಲವೇರಿ ಚಂದ್ರನಿ ದ್ವಾದಶ ಪುಣ್ಯಾನ್ವಿತರೊಬ್ಬ ಬೃಂದಾವನ ನೋಡಿರೋ ಬೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರನ ಬೃಂದಾವನ ನೋಡಿರೋ ಬೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರನ ಬೃಂದಾವನ ನೋಡಿರೋ ಬೃಂದಾವನ ನೋಡಿರೋ ಬೃಂದಾವನ ನೋಡಿರೋ ಪಂಪಾ ಗಣಪತಿ 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 ಪಂಪಾ ಗಣಪತಿ 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 ಮಾರಿನ ಅಧಿಪತಿ ಎರಡುಗ ವರಮಿತು ಗಣಪತಿ 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 ಮಾರಿ ಅಧಿಪತಿಗಳು ಗಣಪತಿ 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 ಅಡಿಯದು ವಿಕ್ರಮಣಿಂದ್ಯದು ಒಳಿಯದು ಗಣಪತಿ ಗಣಪತಿ ಅಡಿಯೊಳು ವಿಕ್ರಮನಿಂದ್ಯದು ಒಳಿಯದು ಗಣಪತಿ ಗಣಪತಿ ಕೇಳ್ಕೋ ಜಪಮಿದು ಮಾನಸ ಜಪಲ ಹರಿಪ್ರಿಯ ಗಣಪತಿ ಗಣಪತಿ ಜಪವಿದು ಮಾನಸ ಜಪದ ಹರಿಪ್ರಿಯ ಗಣಪತಿ ಗಣಪತಿ ವಿನಾಯಕೋ 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 ನಾಮ್ಯಹಂ ವಿನಾಯಕೋ 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 ಪಂಪಾ ಗಣಪತಿ 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 ಮಾರಿನ ಅಧಿಪತಿ ಗಣಪತಿ 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 ಎಲ್ಗೂ ಅಡಿಯೊಳು ವಿಕ್ರಮನಿಂದ್ಯದು ಒಳಿಯದು ಗಣಪತಿ ಗಣಪತಿ ಬೇಕು ಜಪವಿದು ಮಾನಸ ಜಪದ ಹರಿಪ್ರಿಯ ಗಣಪತಿ ಗಣಪತಿ ಪರಬ್ರಹ್ಮ ರೂಪಂ ಚಿದಾನಂದ ಪೂರ್ಣಂ ಪರಬ್ರಹ್ಮ ರೂಪಂ ಚಿದಾನಂದ ರೂಪಂ ಗಣೇಶಂ ನಮೋ ಜಾಮ ಗಣೇಶಂ ನಮೋ ಜಾಮ ಜಗೋ ಭೂತನಾಥ ಜಗೋ ವಿಘ್ನರಾಜ ಸದಾ ಗಣೇಶಂ ನಮೋ ಜಾಮ ಯದೋ ವಿಘ್ನನಾಥ ಯದೋ ವಿಘ್ನರಾಜ ಗಣಪತಿ ಸದಾ ಗಣೇಶೋ ನಮೋ ಜಾಮ ವಿನಾಯಕೋ 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 ನಮಾಮ್ಯಹಂ ವಿನಾಯಕೋ 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 ನಮಾಮ್ಯಹಂ ಪಂಪಾ ಅಧಿಪತಿಗಳು ಗಣಪತಿ 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 ಅಡಿಯೊಳು ವಿಕ್ರಮನಿಂದ್ಯದು ಒಳಿಯದು ಗಣಪತಿ ಗಣಪತಿ ಜಪವಿದು ಮಾನಸ ಜಪದ ಹರಿಪ್ರಿಯ ಗಣಪತಿ ಗಣಪತಿ ಯದಶ್ಲೋಕಮೋಹಂ ಯದಕ್ಕಾಮದೇವ ಯದಶ್ಲೋಕಮೋಹಂ ಯದಕ್ಕಾಮದೇವ ಗಣೇಶಂ ನಮೋ ಜಾಮ ಸದಾ ಗಣೇಶಂ ನಮೋ ಜಾಮ ಜಗೋ ಭೂತನಾಥ ಗಣಪತಿ ಜಗೋ ವಿಘ್ನರಾಜ ಗಣಪತಿ ಸದಾ ಗಣೇಶಂ ನಮೋ ಜಾಮ ಯದೋ ವಿಘ್ನನಾಥ ಯದೋ ವಿಘ್ನರಾಜ ಸದಾ
ಕನ್ನಿ ಮೂಲ ಗಣಪತಿ ನಮ್ಮ ಜೊತೆಗೆ ಬರಬೇಕು. ಭಗವಾನ್ ಶರಣು ಭಗವತಿ ಶರಣು ಶಬರಿ ಯಾತ್ರೆಗೆ ಸುಖವನ್ನು ನುಡಿವೆ. ಶರಣು 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 ಭಗವಾನ್ ಶರಣು ಭಗವತಿ ಶರಣು ಶಬರಿ ಯಾತ್ರೆಗೆ ಸುಖವನ್ನು ನುಡಿವೆ. ಶರಣು 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 ಎಲ್ಲೋ ಒಂದು ಕನಸಿನ ಲೋಕ ಅಲ್ಲೇ ಕಂಡೆ ಪವಿತ್ರ ಪಾದ ಯಾರೆಂದು ನೋಡು ಆಸೆ ಜೀವ ಬಯಸುತ್ತಿದೆ. ತೆಳುವಾದ ಸುಂದರ ರೂಪ ಮಲೆ ಮೇಲೆ ತಪವನು ಗೈದು ಬಾಯೆಂದು ನಗೆ ಸಹಿತ ಕರೆಯುತ್ತಿದೆ. ನನ್ನನ್ನು ಕರೆಯುತ್ತಿದೆ. ಪಲ್ಲೆಯ ಯಾರವನು ನನ್ನ ಕನಸಲಿ ಬಂದವನು. ಉತ್ತರ ನೀ ನುಡಿಯೋ ನನಗೆ ಸ್ವಾಮಿ ವಿನಾಯಕನೇ. ಅರಿತೆತ್ತಿರುವೆ ಅವ ಹರಿಹರ ನಂದನನೇ. ಶರಣು 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 ಅಯ್ಯಪ್ಪ ಶರಣು ಶರಣು ಶರಣು. ಹಂಸಧ್ವನಿಯಲ್ಲಿ ಗಜಮುಖನ ಶಂಕರ ತನಯನ ನುಡಿಸಿದೆ ನಾ. ಹರಸಿ ಬಂದೆ ಸ್ವಾಮಿ ಸನ್ನಿಧಿನ. ನನಗೆ ಸೂಸುವ ಹರಿಹರನ ಆನೆ ಮುಖದವನ ಸೋದರನ. ಬಯಸಿ ಬಂದೆ ಸ್ವಾಮಿ ಸನ್ನಿಧಿನ. ನಿನ್ನ ಸಕಲ ಅಖಿಲ ಭುವನ ಈ ಪಾದವನ ಪೂಜಿಪೆ. ಹರನು ಹರಿಯು ಒಂದಾದ ಆ ದೈವ ಅಯ್ಯಪ್ಪನ ಸೇವಿಪೆ. ನಿನ್ನ ಸಕಲ ಅಖಿಲ ಭುವನ ಈ ಪಾದವನ ಪೂಜಿಪೆ. ಹರನು ಹರಿಯು ಒಂದಾದ ಆ ದೈವ ಅಯ್ಯಪ್ಪನ ಸೇವಿಪೆ. ಶರಣು 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 ಅಯ್ಯಪ್ಪ ಶರಣು ಶರಣು ಶರಣು. ಕದಿತಾಳ ಕಾಡು ನಟರಾಜ ಜಗವನ್ನು ಆಳೋ ಶಿವರಾಯ. ಆನಂದದೇ ಮೆರೆದು ನರ್ತಿಸಿದ. ಜಾತಿಯ ಎನಿಸದ ಶಿವಬಾಲ ಜ್ಯೋತಿಯ ರೂಪದೆ ಗುರುನಾಥ. ಪಂಚಾದ್ರಿ ವೇಳೆ ನಲಿಯುವುದಿಲ್ಲ. ನಿನ್ನ ಸಂಗೀತ ಸಾಹಿತ್ಯ ಸಂತೋಷ ನೀನೇ ಎಲ್ಲ ಕೇಳು ದೇವಾ. ಉಸಿರು ಕೊಡಲು ಉಚ್ಛ್ವಾಸ ನಿಶ್ವಾಸ ನೀನೇ ತಂದೆ ನನ್ನ
ಸಂತೋಷ ನೀನೇ ಎಲ್ಲ ಕೇಳು ದೇವಾ ಉಸಿರು ಕೊಡಲು ಉಚ್ಛ್ವಾಸ ವಿಶ್ವಾಸ ನೀನೇ ತಂದೆ ನನ್ನ ಜೀವ ಶರಣು 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 ಅಯ್ಯಪ್ಪ ಶರಣು 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 ಕಾಲ ಬಂದಿತು ಗಂಗ ಬಂದಿತು ಇರುಮುಡಿ ಕಟ್ಟುವ ಸಮಯ ಬಂತು ಸ್ವಾಮಿಯ ಕಾಣುವ ಆಸೆ ಬಂತಲ್ಲೋ ಭಕ್ತಿ ಬಂದಿತು ಎದೆಯ ತುಂಬಿತು ಬೇಗ ಬಂದಿತು ಮಳೆಯ ತಂತು ಯಾತ್ರೆಗೆ ಹೊರಡೋ ವೇಳೆ ಬಂತಲ್ಲೋ ಕನ್ನಿ ಮೂಲ ಗಣಪತಿ ನಮ್ಮ ಜೊತೆಗೆ ಬರಬೇಕು ಭಗವಾನ್ ಶರಣು ಭಗವತಿ ಶರಣು ಶಬರಿ ಯಾತ್ರೆ ಸುಗಮತಿ ಮುಗಿವೆ ಶರಣು 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 ಭಗವಾನ್ ಶರಣು ಭಗವತಿ ಶರಣು ಶಬರಿ ಯಾತ್ರೆ ಸುಗಮತಿ ಮುಗಿವೆ ಶರಣು 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 प्रभु रामचंद्र के दूता हनुमंत आंजनेय 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 ಪವನ ಪುತ್ರ ಹನುಮ
ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಗಳು ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಗಳು ಏನು ಧನ್ಯಳೋ ಲಘುಮಿ ಎಂತ ಮಾನ್ಯಳೋ 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 ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಗಳು ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಗಳು ಏನು ಧನ್ಯಳೋ ಲಘುಮಿ ಎಂತ ಮಾನ್ಯಳೋ ಏನು ಧನ್ಯಳೋ ಲಘುಮಿ ಎಂತ ಮಾನ್ಯಳೋ ಕೋಟಿ ಕೋಟಿ ಭಕ್ತರಿರಲು ಆಟಕಾಪರನ ಸೇವೆ ಕೋಟಿ ಕೋಟಿ ಭಕ್ತರಿರಲು ಆಟಕಾಪರನ ಸೇವೆ ಸಾಟಿಯಿಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿಗಳು ಸಾಟಿಯಿಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿಗಳು ಏನು ಧನ್ಯಳೋ ಲಘುಮಿ ಎಂತ ಮಾನ್ಯಳೋ ಏನು ಧನ್ಯಳೋ ಲಘುಮಿ ಎಂತ ಮಾನ್ಯಳೋ ಛತ್ರಚಾಪರ ಗಗನ ಪರ್ಯಂತ ಪಾತ್ರ ರೂಪದಲ್ಲಿ ನಿಂತು ಛತ್ರಚಾಪರ ಗಗನ ಪರ್ಯಂತ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತ ಆದ ಹರಿಯ ಮಿತ್ರತೆ ಆಡುತ್ತಿಹಳು ಚಿತ್ರಚರಿತ ಆದ ಹರಿಯ ಮಿತ್ರತೆ ಮಾಡುತ್ತಿಹಳು ಏನು ಧನ್ಯಳೋ ಲಘುಮಿ ಎಂತ ಮಾನ್ಯಳೋ ಏನು ಧನ್ಯಳೋ
ಆಸೆ ಬೀರಲು ಕಾಗದ ಬಂದಿದೆ ಕಾಗದ ಬಂದಿದೆ ಆಸೆ ಬೀರಲು ಕಾಗದ ಬಂದಿದೆ ಆಸೆ ಬೀರಲು ಕಾಗದ ಬಂದಿದೆ ಕಾಗದ ಬಂದಿದೆ ನಮ್ಮ ಕಮಲನಾಭನು ತಾನೇ ಬರೆದ ಕಾಗದ ಬಂದಿದೆ ನಮ್ಮ ಕಮಲನಾಭನು ತಾನೇ ಬರೆದ ಕಾಗದ ಬಂದಿದೆ ಹರೇ ರಾಮ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ಕಾಗದ ಬಂದಿದೆ ನಮ್ಮ ಕಮಲನಾಭನ ಕಾಗದ ಬಂದಿದೆ ನಮ್ಮ ಕಮಲನಾಭನದು ಹೆಜ್ಜೆ ಕಾಲ್ ಕಟ್ಟಿರೆಂಬು ಕಾಗದ ಬಂದಿದೆ ಹೆಜ್ಜೆ ಜಗು ಹರಿರೆಂಬು ಕಾಗದ ಬಂದಿದೆ ಹೆಜ್ಜೆ ಕಾಲ್ ಕಟ್ಟಿರೆಂಬು ಕಾಗದ ಬಂದಿದೆ ಹೆಜ್ಜೆ ಜಗು ಹರಿರೆಂಬು ಕಾಗದ ಬಂದಿದೆ ಲಜ್ಜೆ ಬಿಟ್ಟು ಮುನಿರೆಂಬು ಕಾಗದ ಬಂದಿದೆ ಲಜ್ಜೆ ಬಿಟ್ಟು ಮುನಿರೆಂಬು ಕಾಗದ ಬಂದಿದೆ ನಮ್ಮ ಪುರದ ವಿಠಲನು ತಾನೇ ಬರೆದ ಕಾಗದ ಬಂದಿದೆ ನಮ್ಮ ಪುರದ ವಿಠಲನು ತಾನೇ ಬರೆದ ಕಾಗದ ಬಂದಿದೆ ಹರೇ ರಾಮ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ಕಾಗದ ಬಂದಿದೆ ನಮ್ಮ ಕಮಲನಾಭನದು ಕಾಗದ ಬಂದಿದೆ ನಮ್ಮ ಕಮಲನಾಭನದು ಕಾಗದ ಬಂದಿದೆ ನಮ್ಮ ಕಮಲನಾಭನದು ಕಾಗದ ಬಂದಿದೆ ನಮ್ಮ ಕಮಲನಾಭನದು ಹರೇ ರಾಮ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ತೊಲಗಿರೆ ತೊಲಗಿರೆ ಪರಬ್ರಹ್ಮ ತೊಲಗಿರೆ ತೊಲಗಿರೆ ಪರಬ್ರಹ್ಮ ಬಲು ಸರಪಳಿ ಕಳಕೊಂಡು ಬಂದಮ್ಮ ಆನೆ ಬಂದಿತಮ್ಮ ಮರಿಹಾನೆ ಬಂದಿತ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ ತೊಲಗಿರೆ ತೊಲಗಿರೆ ಪರಬ್ರಹ್ಮ ತೊಲಗಿರೆ ತೊಲಗಿರೆ ಪರಬ್ರಹ್ಮ
ಕಪಟ ನಾಟಕದ ಮರಿಯಾನೆ ನಿಕಟ ಸಭೆಯಲ್ಲಿ ನಿಂತಾನೆ 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 ಶಕಟನ ಬಂಡಿಯ ಮುರಿದಾನೆ ಜಗತನ ಬಂಡಿಯ ಮುರಿದಾನೆ ಶಕಟನ ಬಂಡಿಯ ಮುರಿದಾನೆ ಜಗತನ ಬಂಡಿಯ ಮುರಿದಾನೆ ಕಪಟ ನಾಟಕದಿಂದ ಸೋದರ ಮಾವನ ಕಪಟ ನಾಟಕದಿಂದ ಸೋದರ ಮಾವನ ಕಪಟ ನಾಟಕದಿಂದ ಸೋದರ ಮಾವನ ಕಪಟ ನಾಟಕದಿಂದ ಸೋದರ ಮಾವನ ಅಕಟಕಟೆಂದದೆ ನುಂಗಾನೆ ಅಗಟಗಟೆಂದದೆ
ಜಯ ಜಯ ರಾಮ ರಾಮಾಯಣದ ಕಥೆಯೊಳು ಬಂದು ನೋಡು ಜಯ ಜಯ ಹನುಮಾನ್ ಜಯ ಗುರು ಜಯ ಜಯ ಹನುಮಾನ್ ಜಯ ಜಯ ಹನುಮಾನ್ ಜಯ ಗುರು ಜಯ ಜಯ ಹನುಮಾನ್ ಸಾಟಕವನುತ ಮಾರುತಿ ಹನುಮ ಹನುಮಂತ ಗುಣವಂತ ಮಾರುತಿರಾಯ ಹನುಮಂತ ಸಾಟಕವನುತ ಮಾರುತಿ ಹನುಮ ರಾಜಾಕೆಸರ ಜೈ ಬಲ ಭೀಮ ಹನುಮಾನ್ ಜೈ ಗುರು ಜೈ ಜೈ ಹನುಮ
ಸಜ್ಜನ ಭಗವದ್ಭಕ್ತರೇ, ಇದುವರೆಗೆ ಶ್ರೀ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ 45ನೇ ವರ್ಷದ ಮಂಜೇಶ್ವರದ ಗಣೇಶೋತ್ಸವದ 4ನೇ ದಿವಸ ಈ ಒಂದು ಶ್ರೀ ಆದಿಕಲಾ ಮಂಟಪದಲ್ಲಿ ಇದುವರೆಗೆ ಭಜನಾ ಸಂಕೀರ್ತನೆಯನ್ನ ನಡೆಸಿಕೊಟ್ಟಂತ ಓಜಾ ಸಾಹಿತ್ಯ ಕೂಟ, ಶ್ರೀ ಕಾಳಿಕ ಪರಮೇಶ್ವರ ದೇವಸ್ಥಾನ ಬಂಗ್ರ ಮಂಜೇಶ್ವರ ಇದರ ಎಲ್ಲ ಭಜನಾ ತಂಡದವರಿಗೆ ಕೂಡ ನಮ್ಮ ಗಣೇಶೋತ್ಸವ ಸಮಿತಿಯ ಪರವಾಗಿ ಗೌರವಪೂರ್ವಕವಾದಂತ ಅಭಿನಂದನೆಗಳೊಂದಿಗೆ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇದೀಗ ಒಂದು ನಮ್ಮ ಈ ಒಂದು ಅಯ್ಯಪ್ಪ ಕ್ಷೇತ್ರಕ್ಕೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಮ್ಮ ಊರಿನ ಖ್ಯಾತ ಉದ್ಯಮಿ ಅಷ್ಟ್ರ ಗ್ರೂಪ್ಸ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಅದೇ ರೀತಿಯಲ್ಲಿ ತಮಗೆಲ್ಲರಿಗೂ ತಿಳಿಯುವಂತೆ ನಿನ್ನೆ ಬಿಡುಗಡೆಗೊಂಡ ಚಲನಚಿತ್ರ ನೆತ್ತರಕೆರೆ ಈ ಒಂದು ಸಿನಿಮಾದ ನಿರ್ಮಾಪಕರು, ಕೊಡುಗೆ ದಾನಿ, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಹಳಷ್ಟು ಕೊಡುಗೆಯನ್ನ ನೀಡಿದಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿ ಪಾತ್ರರಾದಂತ ಖ್ಯಾತ ಕೊಡುಗೆ ದಾನಿ ಲಂಚುಲಾಲ್ ಅವರು ಇದೀಗ ನಮ್ಮ ಅಯ್ಯಪ್ಪ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲ ನಮ್ಮ ಅಯ್ಯಪ್ಪ ಕ್ಷೇತ್ರದ ಸೇವಾ ಸಮಿತಿ, ಗಣೇಶೋತ್ಸವ, ಅದೇ ರೀತಿಯಲ್ಲಿ ನಮ್ಮ ಮಾತೃ ಮಂಡಳಿ, ಅಯ್ಯಪ್ಪ ಫಂಡ್ಸ್, ಅದೇ ರೀತಿಯಲ್ಲಿ ಚಕ್ರವರ್ತಿ ಫಂಡ್ಸ್ ಇವರ ವತಿಯಿಂದ ಗೌರವದ ನಾವು ಸ್ವಾಗತವನ್ನ ಬಯಸಿದ್ದೇವೆ. ಕಿರು ಸಭಾ ಕಾರ್ಯಕ್ರಮ ಇದೆ. ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮ ಇದೆ. ನಮ್ಮ ಚಕ್ರವರ್ತಿ ಹೊಸಂಗಡಿ ನಮ್ಮ ಈ ಒಂದು ಎಲ್ಲ ನಡೆಯುವ ಅಯ್ಯಪ್ಪ ಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮ ಕೂಡ ನಮಗೆ ಬೆನ್ನೆಲುಬಾಗಿರುವಂತ ಒಂದು ದೊಡ್ಡ ಸಂಸ್ಥೆ. ಕ್ರೀಡಾ ಚಟುವಟಿಕೆಯಲ್ಲಿ, ಅದೇ ರೀತಿಯಲ್ಲಿ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರ ತೊಡಗಿಸಿಕೊಂಡಂತ ಒಂದು ದೊಡ್ಡ ಸಂಸ್ಥೆ ನಮ್ಮ ಚಕ್ರವರ್ತಿ ಹೊಸಂಗಡಿ ಇವರು. ಇದೀಗ ಒಂದು ಸಭಾ ಕಾರ್ಯಕ್ರಮ, ನಮ್ಮ ಪುಟ್ಟ ಸಭಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೀತಿ ಪಾತ್ರರಾದಂತ ಲಂಚುಲಾಲ್ ಅವರು ನಮ್ಮೊಂದಿಗಿದ್ದಾರೆ. ಉದ್ಯಮಿಗಳು ಆಗಿರುವ ಸಿಇಒ ಅಷ್ಟ್ರ ಗ್ರೂಪಿನ ಸಿಇಒ ಆಗಿರುವಂತ ಶ್ರೀಯುತ ಲಂಚುಲಾಲ್ ಅವರು ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ಹಾರ್ದಿಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಶ್ರೀ ಅಯ್ಯಪ್ಪ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ನವೀನ್ ರಾಜ್ ಹಾಗೂ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಕ್ಷೇತ್ರದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಪದ್ಮನಾಭ ಕಡಪರ, ಶ್ರೀ ರಕ್ತೇಶ್ವರಿ ಕ್ಷೇತ್ರದ ಶ್ರೀಯುತ ಪದ್ಮನಾಭ ಬಾಡೂರು, ಕೇಶವ ಕನಿಲ ಹಾಗೂ ಆದರ್ಶ್ ಬಿಎಂ, ಅನಿಲ್ ರಾಜ್, ಶ್ರೀಮತಿ ರಜನಿ ಶ್ರೀಧರ್ ಇವರೆಲ್ಲ ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪುರುಷ ಗುರಿಕಾರರು ಅವರ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕನಿಲಾ ಕ್ಷೇತ್ರದ ಪುರುಷೋತ್ತಮ ಗುರಿಕಾರರು ಅವರ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶಿವಪ್ರಸಾದ್ ಸಮಿತಿಯ ಚಕ್ರವರ್ತಿ ಸಂಸ್ಥೆಯ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ. ಇದೀಗ ಒಂದು ಪುಟ್ಟ ಸಭಾ ಕಾರ್ಯಕ್ರಮ. 45ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಇಂದಿನ ಒಂದು ವೈಭವವಾದಂಥ ಆಕರ್ಷಕ ಮೆರವಣಿಗೆಯ ಮುಂಚಿತವಾಗಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಈ ಒಂದು ಭವ್ಯವಾದ ವೇದಿಕೆಗೆ ಅನಿರೀಕ್ಷಿತವಾಗಿ ಆಗಮಿಸಿದಂಥ ನಮ್ಮ ಊರಿನವರೇ ಆಗಿರುವ ಒಂದು ಕಾಲದಲ್ಲಿ ಈ ಪ್ರದೇಶದಲ್ಲಿ ತನ್ನ SSLC ಶಿಕ್ಷಣವನ್ನು ಮುಗಿಸಿ ಇದೀಗ
ಅಯ್ಯಪ್ಪ ಕ್ಷೇತ್ರಕ್ಕೂ ನಿಕಟವಾದ ಸಂಪರ್ಕ ಇರಿಸಿಕೊಂಡಿದ್ದವರು ಒಂದು ಕಾಲದಲ್ಲಿ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಕರ್ನಾಟಕದಾದ್ಯಂತ ಅವರು ಹೆಸರುವಾಸಿಯಾದವರು. ಯಾಕಂದ್ರೆ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅಸ್ಟ್ರಾ ಎಂಬ ಗ್ರೂಪಿನ ಮೂಲಕ ಅವರು ತನ್ನದೇ ಆದಂತಹ ಸ್ವಂತ ಉದ್ಯಮವನ್ನು ಸ್ಥಾಪಿಸಿಕೊಂಡು ಇವತ್ತು ಚಿರಪರಿಚಿತರಾಗಿದ್ದಾರೆ. ಮೊನ್ನೆ ತಾನೇ ಬಿಡುಗಡೆಗೊಂಡಂತ ಮೀರಾ ಎಂಬ ಚಲನಚಿತ್ರ ಅವರ ಬದುಕಿಗೆ, ಸಿನಿಮಾ ಬದುಕಿಗೆ ನಾಂದಿಯನ್ನು ಹಾಡಿದೆ. ಮೀರಾ ಚಲನಚಿತ್ರ ಕೂಡ ಯಶಸ್ವಿಯಾಗಿ ನಡೆದಿತ್ತು. ಇದೀಗ ನಿನ್ನೆ ತಾನೇ ಬಿಡುಗಡೆಗೊಂಡಂತ ಒಂದು ವಿಶೇಷವಾದಂತಹ ಚಿತ್ರ ಎಲ್ಲರೂ ನೋಡಬೇಕಾಗಿದೆ. ನೆತ್ತರ ಕೆರೆ ಸಿನಿಮಾ ಕೂಡ ಬಿಡುಗಡೆಗೊಂಡು ಪ್ರದರ್ಶನಕ್ಕೆ ಸಿದ್ಧವಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಕೂಡ ಅವರು ಈ ಒಂದು ಕಾಲಘಟ್ಟದಲ್ಲಿ ಒಳ್ಳೆ ಪ್ರಸನ್ನ ಕಾಲದಲ್ಲಿ ಆಗಮಿಸಿರುವುದು ನಮಗೆಲ್ಲ ಸಂತೋಷದಾಯಕ ವಿಚಾರ. ಲಂಚು ಲಾಲ್ ಅವರನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಚಕ್ರವರ್ತಿ ಸಂಸ್ಥೆಯ ವತಿಯಿಂದ ಶ್ರೀಯುತ ಹರೀಶ್ ಅಟ್ಲಾಸ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಹರೀಶ್ ಚಕ್ರವರ್ತಿ ಸಂಸ್ಥೆಯವರು ಬಂದು ಶಾಲು ಹೊದಿಸಿ ಗೌರವಿಸಬೇಕಾಗಿ. ಸುರೇಶ್ ಗಾಣಿಜಾಲ್ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಲಂಚು ಲಾಲ್ ಅವರಿಗೆ ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ. ನಮ್ಮ ಕ್ಷೇತ್ರಕ್ಕೆ ಆಗಮಿಸಿರುವಂಥ ಚಲನಚಿತ್ರ ನಿರ್ಮಾಪಕರಾಗಿರುವಂತಹ ನಮ್ಮೆಲ್ಲರ ಆತ್ಮೀಯರು ಆಗಿರುವಂಥ ಉದ್ಯಮಿಗಳು ಆಗಿರುವಂಥ ನಮ್ಮ ಪ್ರದೇಶದಲ್ಲಿ ಇದ್ದವರು ಆಗಿರುವಂತಹ ಶ್ರೀಯುತ ಲಂಚು ಲಾಲ್ ಅವರಿಗೆ ಇದೀಗ ಹರೀಶ್ ಅಟ್ಲಾಸ್ ಅವರಿಂದ ಸ್ಮರಣಿಕೆ ಅರ್ಪಣೆ, ಹರೀಶ್ ಅಟ್ಲಾಸ್ ಅವರಿಂದ ಫಲಪುಷ್ಪ ಸಮರ್ಪಣೆ. ಅವರು ಮತ್ತಷ್ಟು ನಮ್ಮ ಕ್ಷೇತ್ರದೊಂದಿಗೆ ಕೂಡ ನಿಕಟವಾದ ಸಂಪರ್ಕವನ್ನು ಇರಿಸಿಕೊಂಡು ನಮ್ಮೊಂದಿಗೆ ತೊಡಗಿಸಿಕೊಳ್ಳಿ. ಇಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೀತಾ ಇದೆ. ಇಲ್ಲಿನ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕೂಡ ತಾವು ಜೋಡಿಸಿಕೊಳ್ಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತೇವೆ. ಶ್ರೀಯುತ ಲಂಚುಲಾಲ್ ಅವರೇ, ಇದೀಗ ನಮ್ಮ ಚಕ್ರವರ್ತಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಶಿವಪ್ರಸಾದ್ ಅವರಿಗೆ ಶಾಲು ಹೊದಿಸಿ ಗೌರವಿಸ್ತಾರೆ. ನರೇಂದ್ರ ಹೆಗಡೆ, ಚಕ್ರವರ್ತಿ ಸಂಸ್ಥೆಯ ಸದಸ್ಯರಾದ ನರೇಂದ್ರ ಹೆಗಡೆ ಕೂಡಲೇ ವೇದಿಕೆ ಬರಬೇಕು. ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸ್ತಾರೆ. ಮುಂದಕ್ಕೆ ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ 45ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಅಧ್ಯಕ್ಷರಾಗಿರುವಂತಹ, ಮಾತ್ರವಲ್ಲ ಕ್ಷೇತ್ರದ ಗೌರವ ಅಧ್ಯಕ್ಷರು ಆಗಿರುವಂತಹ, ನಿರಂತರ ಕ್ಷೇತ್ರವನ್ನು ಅನೇಕ ವರ್ಷಗಳ ಕಾಲ ನಡೆಸಿದಂತ ಶ್ರೀಯುತ ಪದ್ಮನಾಭ ಕಡಪ್ಪರ ಅವರಿಗೆ ಶಾಲು ಹೊದಿಸಿ ಗೌರವಾರ್ಪಣೆ. ಸೂರ್ಯ ಅವರು ವೇದಿಕೆ ಬರಬೇಕು. ನಮ್ಮ ಚಕ್ರವರ್ತಿ ಸಂಸ್ಥೆಯ ಸದಸ್ಯರು ಪದ್ಮನಾಭ ಕಡಪರ ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಯುವ ನ್ಯಾಯವಾದಿ ಮಾತ್ರವಲ್ಲ, ಕ್ಷೇತ್ರಕ್ಕೆ ನೂತನ ಸಾರಥಿಯಾಗಿ ಇವತ್ತು ಕೆಲವೇ ದಿನಗಳ ಹಿಂದೆ ನಿಯುಕ್ತಿಗೊಂಡಿರುವ, ಮಾತ್ರವಲ್ಲ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಲ್ಲಿ ತನ್ನನ್ನು ಮತ್ತಷ್ಟು ತೊಡಗಿಸಿಕೊಂಡಿರುವಂತಹ ನಮ್ಮೆಲ್ಲರ ಆತ್ಮೀಯರು ಆಗಿರುವಂತಹ ಶ್ರೀಯುತ ನವೀನ್ ರಾಜ್ ಕೆಜೆ ಅವರಿಗೆ ಜನಾರ್ದನ ಪೊಯ್ಯಕಂಡ ಚಕ್ರವರ್ತಿ ಸಂಸ್ಥೆಯ ಸದಸ್ಯರು ನವೀನ್ ರಾಜ್ ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಿ. ಕನಿಲಾ ಕ್ಷೇತ್ರದ, ಭಗವತಿ ಕ್ಷೇತ್ರದ ಗುರಿಕಾರರು, ಹಿರಿಯರು, ನಮಗೆಲ್ಲ ಮಾರ್ಗದರ್ಶಕರಾಗಿರುವಂತ ಶ್ರೀಯುತ ಪುರುಷೋತ್ತಮ ಗುರಿಕಾರರು ವೇದಿಕೆಯಲ್ಲಿದ್ದಾರೆ. ಅವರನ್ನ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಾರೆ. ಶ್ರೀಯುತ ಸಂತೋಷ್ ಪೆಲಪಾಡಿ ಚಕ್ರವರ್ತಿ ಸಂಸ್ಥೆಯ ಸದಸ್ಯರು ಬಂದು ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವ ಅರ್ಪಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಸಮೀಪದ ಅಯ್ಯಪ್ಪ ಕ್ಷೇತ್ರ ಮತ್ತು ರಕ್ತೇಶ್ವರಿ ಕ್ಷೇತ್ರಕ್ಕೆ ನಿಕಟವಾದ ಸಂಪರ್ಕ ಇರುವಂತಹ ರಕ್ತೇಶ್ವರಿ ಕ್ಷೇತ್ರದ ವಂಶದ ಕುಡಿ
ಮಾತ್ರವಲ್ಲ ಈ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಅತ್ಯಂತ ಸಕ್ರಿಯವಾಗಿ ನಮ್ಮನ್ನು ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಪದ್ಮನಾಭ ಬಾಡೂರು ಅವರನ್ನ ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಅಶೋಕ್ ಅಂಗಡಿ ಪದವು ಅವರು ವೇದಿಕೆ ಬಂದು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಈ ಒಂದು ನೂತನ ಚಪ್ಪರ ಮತ್ತು ಈ ಒಂದು ಸುಂದರವಾದ ವೇದಿಕೆ ನಿರ್ಮಾಣಗೊಳ್ಳುವಲ್ಲಿ ಅವರ ಸಹೋದರ ಬೆಂಗಳೂರಿನ ಉದ್ಯಮಿ ಶ್ರೀಯುತ ಉಮೇಶ್ BN ಆಚಾರ್ಯ ಅವರು ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ದಯವಿಟ್ಟು ಅವರೊಮ್ಮೆ ಎದ್ದು ನಿಂತು ಎಲ್ಲರಿಗೂ ನೋಡಿ, ಇಷ್ಟು ದೊಡ್ಡ ಒಂದು ವೇದಿಕೆ ಚಪ್ಪರ ನಿರ್ಮಾಣ ಕಾರ್ಯದಲ್ಲಿ ಬಹುದೊಡ್ಡ ಕೊಡುಗೆ ಅವರದ್ದು. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾರೆ. ಮುಂದಕ್ಕೆ ನಮ್ಮ ಪ್ರದೇಶದಲ್ಲಿ ಒಂದು ಸಂಗೀತ ಸಂಸ್ಥೆಯನ್ನು ಸ್ಥಾಪಿಸಿದಂತ ಇಂಚರ ಮೆಲೋಡಿಸ್ ಸಂಸ್ಥೆಯ ಪ್ರವರ್ತಕರಾದಂತಹ ಶ್ರೀಯುತ ಕೇಶವ ಕನೀಲ ವೇದಿಕೆಯಲ್ಲಿದ್ದಾರೆ. ಅವರನ್ನ ಕೂಡ ಈ ಸಂದರ್ಭದಲ್ಲಿ ಸಾಯಿ ಕಿರಣ್ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ತನ್ನದೇ ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಒತ್ತಿ ಅನೇಕ ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿದ ಮಂಜೇಶ್ವರದ ಹೆಸರನ್ನು ಕೀರ್ತಿಯನ್ನು ಹೆಚ್ಚಿಸಿದಂತ ನಮ್ಮೆಲ್ಲರ ಸ್ನೇಹಿತರು ಆಗಿರುವಂತ ನಮಗೆ ಅನೇಕ ರೀತಿಯಲ್ಲಿ ಕೊಡುಗೆಗಳನ್ನು ನೀಡುತ್ತಿರುವಂತ ಕೇಶವ ಕನೀಲ ಅವರಿಗೆ ಶಾಲು ಹೊದಿಸಿ ಸಾಯಿ ಕಿರಣ್ ಅವರಿಂದ ಗೌರವ ಅರ್ಪಣೆ ಮತ್ತು ಸ್ಮರಣಿಕೆ ಅರ್ಪಣೆ ಹಾಗೂ ನಮ್ಮ ಚಕ್ರವರ್ತಿ ಸಂಸ್ಥೆಯ ಗೌರವ ಅಧ್ಯಕ್ಷರು ಆಗಿರುವಂತ ಬಹಳಷ್ಟು ಕಾಲ ಉದ್ಯಮಿಗಳಾಗಿ ಇದೀಗ ನಮ್ಮ ಕ್ಷೇತ್ರಕ್ಕೆ ಮತ್ತು ಅನೇಕ ರೀತಿಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೊಡುಗೆಗಳನ್ನು ನೀಡುತ್ತಿರುವಂತ ಅನಿಲ್ ರಾಜ್ ಅಂಗಡಿ ಪದವು ಅವರಿಗೆ ಕೂಡ ಮನೋಜ್ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೂ ಈ ಪ್ರದೇಶದ ಯುವ ಕಣ್ಮಣಿ ರಾಜಕಾರಣಿ ಮಾತ್ರವಲ್ಲ ಯುವಕರಲ್ಲಿ ಪ್ರೇರಕ ಶಕ್ತಿಯಾಗಿ ತನ್ನ ವಾಗ್ಝರಿಯ ಮೂಲಕ ಅನೇಕ ಯುವಕರ ಒಂದು ಶಕ್ತಿಯನ್ನು ಸಂಪಾದಿಸಿರುವಂತ ಮಾತ್ರವಲ್ಲ ನಮ್ಮ ಪರಿಸರದ ಹೊಸಂಗಡಿ ವಾರ್ಡಿನ ಸದಸ್ಯರು ಆಗಿರುವಂತ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಸದಸ್ಯರು ಶ್ರೀಯುತ ಆದರ್ಶ್ BM ಅವರಿಗೆ ಶ್ರೀಯುತ ಗೋಪಾಲ್ ಹೊಸಂಗಡಿ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವ. ಹಾಗೂ ನಮ್ಮ ಕ್ಷೇತ್ರದ ಮಾತೃ ಸಮಿತಿ ಇವತ್ತು ಅತ್ಯಂತ ಸಕ್ರಿಯವಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಜೋಡಿಸಿಕೊಳ್ತಾ ಇದೆ. ಮಾತೃ ಸಮಿತಿಯ ಒಂದು ಸಾರಥಿಯಾಗಿರುವಂತಹ ನಮ್ಮೆಲ್ಲರ ಈ ಕಾರ್ಯಕ್ರಮಕ್ಕೆ ಪ್ರೇರಕ ಶಕ್ತಿಯಾಗಿರುವಂತ ದುರ್ಗೆಯೂ ಆಗಿರುವಂತ ಮಾತ್ರವಲ್ಲ ಉತ್ತಮ ಗಾಯಕರು ಆಗಿರುವಂತ ರಜನಿ ಶ್ರೀಧರ್ ಅವರನ್ನ ಸುಜಾತ ಸಂದೀಪ್ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸುಜಾತ ಸಂದೀಪ್ ಅವರು ರಜನಿ ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಚಕ್ರವರ್ತಿ ಸಂಸ್ಥೆ ತನ್ನದೇ ಆದ ಸ್ವಂತ ಕಟ್ಟಡವನ್ನು ಹೊಂದಿ ಅಯ್ಯಪ್ಪ ಕ್ಷೇತ್ರದ ಸಮೀಪದಲ್ಲಿದ್ದು ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಸೇರಿಸಿಕೊಳ್ಳುವವರು. ಅಯ್ಯಪ್ಪ ಕ್ಷೇತ್ರದ ಅಭಿವೃದ್ಧಿಯಲ್ಲಿ, ನಮ್ಮ ಪರಿಸರದ ಅಭಿವೃದ್ಧಿಯಲ್ಲಿ, ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವಂತಹ ಸಂಸ್ಥೆ. ಈ ಸಂದರ್ಭದಲ್ಲಿ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಕೂಡ ನಿರಂತರವಾಗಿ ಅವರ ಒಂದು ಸ್ತಬ್ಧ ಚಿತ್ರ ಕೂಡ ಭಾಗವಹಿಸ್ತಾ ಇದೆ. ಈ ಸಂದರ್ಭದಲ್ಲಿ ಅವರ ಒಂದು ಮುತುವರ್ಜಿಯಿಂದ ಈ ಸಂದರ್ಭದಲ್ಲಿ ಆಗಮಿಸಿರುವಂತಹ ಲಂಚುಲಾಲ್ ಅವರು ತಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದಾರೆ. നമസ്തേ മാതാരകള തുളു ആവുന്നത് പാത്തരെ തുളു അർത്ഥമാവുന്നത് മാതാരകള സോ അല്ലെങ്കിൽ മലയാളത്തിൽ പറയാം ഏതോ ഇപ്പം ശരിക്കും പറഞ്ഞാൽ മലയാളത്തിൽ ഈ മൈക്ക് വെക്കുമ്പോൾ എന്ത് മുണ്ടണം എന്ന് 100% എനിക്കറിയില്ല. കാരണം ഈ സംസാരിച്ചിട്ട് നമുക്ക് അഭ്യാസമില്ല. സോ ഓൾമോസ്റ്റ് 2000 ആ ടൈമിൽ ഞാൻ ഉണ്ടായിരുന്ന ഒസങ്കടി ഓൾമോസ്റ്റ് ഒരു 25 വർഷമായി ഞാൻ ഇവിടുന്ന് കുറച്ച് കർണാടക ഭാഗത്തിലോട്ട് പോയിട്ട്. സോ എൻ്റെ സ്റ്റഡീസ് എല്ലാം ഇടുന്നുണ്ട്. 8ാം ക്ലാസ്സിൽ നിന്ന് ഞാൻ GHS ബംഗ്ര മഞ്ചേശ്വരത്തിലിട്ട് വന്ന് 8th സ്റ്റാൻഡേർഡ് അപ് ടു 10th വരെ ഞാൻ ഇടുണ്ടായിരുന്നു. ഞാൻ നടന്നുകൊണ്ട് പോയതിൻ്റെ കാര്യം, ഞാനും ഇവിടെ ഈ മന്ദിരത്തിലുള്ള ഗണപതിയുടെ ഡ്രോയിങ് കോമ്പറ്റീഷൻ എല്ലാം ഒരു ടൈമിൽ കയറി നോയിട്ടുണ്ടായി. അങ്ങനത്തെ ഒരു ടൈം ഉണ്ടായിരുന്നു. അന്നൊക്കെ ഇന്നൊക്കെയുള്ള വ്യത്യാസം പറഞ്ഞത് എന്താ പറയുക, ഒരു അജഗതാന്തര വ്യത്യാസമുണ്ട്. സോ എന്നുള്ള ഈ കമ്മിറ്റീൻ്റെ ഉള്ള ഒരു ബാക്കപ്പ് ആയിരിക്കാം, അവർ ചെയ്തുകൊണ്ടിരിക്കുന്ന കാര്യക്രമങ്ങളെല്ലാം നെക്സ്റ്റ് ലെവലിൽ തന്നെ ചെയ്തുകൊണ്ട്. സോ ഒന്നുമില്ല, എനിക്ക് ജാസ്തി ഒന്നും സംസാരിക്കാനില്ല. നമുക്കൊരു എന്താ പറയുക, ഒരു സപ്പോർട്ടായിട്ട് നമ്മളെ ഇൻവൈറ്റ് ചെയ്തതിന് ഫസ്റ്റ് ഓഫ് ഓൾ താങ്ക്സ് പറയാണ്. വേറൊരു കാര്യം എന്ന് പറഞ്ഞാൽ വെരി സിമ്പിളായിട്ട് ഞാൻ പറയാം, എല്ലാവരും ഫേസ് എനിക്കറിയാം. എല്ലാവരുടെ ഫേസും മുമ്പ് കണ്ടിരിക്കുന്ന ഫേസ് കുറച്ച് താടിയും മീശയും വന്നിന്, അല്ലാതെ വേറെ ചേഞ്ച് ഒന്നും ആയിട്ടില്ല, ആളാൾ തന്നെ. സോ ഞാൻ പറയുന്ന വെരി എക്സാമ്പിൾ ആയിട്ട് എന്ന് പറഞ്ഞാൽ, പണിയെടുത്തെങ്കിൽ കഷ്ടപ്പെട്ടെങ്കിൽ ഒരു വ്യക്തിയുടെ ജീവിതം മാറുന്നുള്ളതിലും ബാങ്കിൻ്റെ എക്സാമ്പിൾ എന്ന് പറഞ്ഞാൽ ഞാനെന്നാണ് ഞാൻ പറയാം. കാരണം
ഒരു രൂപയില്ലാതെ കയ്യിൽ നടക്കുന്ന ഒരു സമയത്തും ഒരു കോൺഫിഡൻസ് തിങ്കിങ് ഭയങ്കരമായിരുന്നു. അപ്പുറത്താവണം ഇപ്പുറത്താവണം ചിന്ത ഭയങ്കര ഉണ്ടായിരുന്നു. കാരണം കയ്യിൽ 5 രൂപന്റെ നോട്ട് കയ്യിലില്ലെങ്കിലും തലയിലുള്ളത് 50 കോടിന്റെ ഫിഗർ. സോ ആ ഒരു ഫീൽ, ആ ഒരു കോൺഫിഡൻസ് ത്രൂ ആണ് ഞാൻ നിങ്ങളിൽ പറയുന്ന ഒരു മാറ്റർ എന്നല്ലോ. എപ്പോൾ ആൾക്കാർ എപ്പോൾ എങ്ങനെ ചേഞ്ച് ആവുമെന്ന് ദൈവത്തിന്റെ കയ്യിലുള്ള, നമ്മൾ അതിന് വേണ്ടി ഒരു ട്രൈ എടുത്താൽ ഇപ്പോഴും ആൾക്കാർക്ക് ഇത്രയും നമ്മളെ വയസ്സ് പോയി ഇല്ലെങ്കിൽ ഇത്രയും ടൈം പോയി എന്ന് ആരും വിചാരിക്കുന്ന വേണ്ട. എപ്പോൾ ആൾക്കാരെ ഗതി മാറുമെന്ന് പറയാൻ പറ്റില്ല. എല്ലാം ഉള്ളത് ദൈവത്തിൻ്റെ കയ്യിൽ. അതിനൊരു പ്രവൃത്തി മാത്രം ചെയ്താൽ മതി. പിന്നെ വേറൊരു കാര്യം എന്തെന്ന് വെച്ചാൽ വെരി സിമ്പിൾ, മലയാളം മനസ്സിലാവുമെന്ന് വിചാരിക്കുന്നു. കേരളത്തിൽ വന്ന് മലയാളം വേണ്ടിയിട്ടില്ലെങ്കിൽ ഓക്കെ. പിന്നെന്ന് പറഞ്ഞാൽ ഇതേപോലെ പോസ്റ്റർ കാണാം. എൻ്റെ ഒരു പടം റിലീസായിട്ടുണ്ട്. ഇന്നലെ 29-ാം തീയതിയാണ് ഒരു പടം റിലീസായത്. സോ പൈസ ഉണ്ടെങ്കിൽ ആൾക്കാർക്ക് എപ്പോഴും വേണമെങ്കിലും മൂവി പ്രൊഡ്യൂസ് ചെയ്യാം. പക്ഷേ പോയിന്റ് എന്ന് പറഞ്ഞാൽ ആ ഒരു പടത്തിനെ ഹിറ്റാക്കാനുള്ള മെയിൻ റീസൺ ഓഡിയൻസ് ആണ്. നിങ്ങൾ വന്നിട്ട് മൂവി കണ്ടിട്ട് നിങ്ങളുടെ വാല്യൂഡ് ആയിട്ടുള്ള ഒരു എന്താ പറയുക കമൻസ് 4 ആളിൽ പറയുമ്പോഴാണ് ഒരു മൂവി ആയിട്ട് മാറുന്നത്. സോ ഓൾമോസ്റ്റ് നിങ്ങൾക്കറിയാം JPGൻ്റെ അതായത് തുമ്മിനാടുള്ളവരുടെ ഓൾറെഡി സൂപ്രാംസോ അതിനെല്ലാം ഹിറ്റാക്കിയ അതിലൊരു ഭാഗം നമുക്ക് 100% ഉണ്ടാവുമെന്ന് പറയുന്നു. സോ കൂടൊന്നും ഞാൻ സംസാരിക്കുന്നില്ല. കാരണം ഞാൻ ഒന്നുകൂടി പറയാം, മനസ്സിരുത്തി എന്തെങ്കിലും ഒരു ആത്മാർത്ഥമായിട്ട് നിങ്ങൾ അതിൻ്റെ ബാക്കിൽ നിൽക്കുകയാണെങ്കിൽ 100% അവിടെ എത്തുമെന്ന് പറഞ്ഞുകൊണ്ട് എൻ്റെ മുന്നിൽ ഞാൻ സ്റ്റോപ്പ് ആക്കി. താങ്ക് യു വെರಿ ಮಚ್. ತನ್ನ ಜೀವನವನ್ನೇ ಉದಾಹರಣೆಯಾಗಿ ತೆಗೆದುಕೊಂಡು ಒಂದಷ್ಟು ಕಾಲದಲ್ಲಿ ಹಿಂದೆ ಅವಳು ಏನೂ ಇಲ್ಲದೆ ಈ ಪ್ರದೇಶದಲ್ಲಿ ಇರುವಂತಹ ಸಂದರ್ಭದಲ್ಲಿ ನಮ್ಮ ಗಣಪತಿ ಉತ್ಸವಕ್ಕೆ ಬಂದು ಗಣಪತಿ ಚಿತ್ರ ರಚನೆ ಮಾಡಿ ಇವತ್ತು ಅದೇ ಗಣಪತಿ ಉತ್ಸವದಲ್ಲಿ ತಮ್ಮನ್ನು ಸನ್ಮಾನಿಸುವಂತಹ ಒಂದು ಸಂದರ್ಭ ಬಂದಿರುವುದು ಅದು ದೈವ ಇಚ್ಛೆ, ಗಣಪತಿಯ ಇಚ್ಛೆ. ಇವತ್ತು ನೀವು ಬಂದಿದ್ದೀರಿ. ಮತ್ತಷ್ಟು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ನಮ್ಮೊಂದಿಗೆ ಜೋಡಿಸಿಕೊಳ್ಳಬೇಕು. ನಿಮಗೆ ಯಾವತ್ತೂ ನಮ್ಮ ಈ ಪ್ರದೇಶದ ಜನರ ಪ್ರೀತಿ ಮತ್ತು ಅಭಿಮಾನ ಖಂಡಿತವಾಗಿ ಇದೆ. ಆದ್ದರಿಂದಾಗಿ ನಮ್ಮೊಂದಿಗೆ ಯಾವತ್ತೂ ಇರಬೇಕು ಎಂಬ ಒಂದು ಆಶಯವನ್ನು ವ್ಯಕ್ತಪಡಿಸ್ತೇವೆ ಲಂಚುಲಾಲ್ ಅವರೇ. ಅದು ಅಲ್ಲದೆ ಇವತ್ತು ಚಕ್ರವರ್ತಿ ಸಂಸ್ಥೆಯ ಏನು ಇವತ್ತು ಟ್ಯಾಬ್ಲೋ ಇದೆ, ಆ ಟ್ಯಾಬ್ಲೋದ ಸಂದರ್ಭದಲ್ಲಿ ಧರಿಸುವಂತಹ ಜರ್ಸಿಯನ್ನು ಟೀ ಶರ್ಟ್ ಅನ್ನು ಕೊಡುಗೆಯಾಗಿ ನೀಡಿದವರು ಲಂಚುಲಾಲ್ ಅವರು. ಈ ಸಂದರ್ಭದಲ್ಲಿ ಅವರು ಅದನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ದಯವಿಟ್ಟು ಲಂಚುಲಾಲ್ ಅವರು ಬಿಡುಗಡೆ ಮಾಡಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಅವರು ಕೈಯಲ್ಲಿ ಮತ್ತು ಕೊರಳಲ್ಲಿ ಅನೇಕ ಅಪಾರವಾದ ಚಿನ್ನವನ್ನು ಧರಿಸಿರಬಹುದು. ಆದರೆ ಅವರೊಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ಒಂದು TV ಚಾನಲ್ ಸಂದರ್ಶನದಲ್ಲಿ ಕೇಳುವಾಗ ನೀವು ಯಾಕೆ ಚಿಷ್ಟು ಬಂಗಾರ ಧರಿಸ್ತೀರಿ ಅಂತ ಕೇಳುವಾಗ ಹೇಳಿದ್ರು, ಇದು ನನಗೆ ಶಕ್ತಿಯನ್ನು ತುಂಬುತ್ತೆ, ನನಗೆ ಅಭಿಮಾನವನ್ನು ತುಂಬುತ್ತೆ, ಮತ್ತೆ ಇದು ಶೋಕಿಗಾಗಿ ಅಲ್ಲ, ಇದು ಪ್ರದರ್ಶನಕ್ಕಾಗಿ ಅಲ್ಲ, ಇದು ಅವರ ಅಭಿಮಾನಕ್ಕಾಗಿ ಮತ್ತು ಅವರಿಗೆ ಆ ಬಂಗಾರವೇ ಶಕ್ತಿಯಂತೆ. ಆದ್ದರಿಂದಾಗಿ ಅದನ್ನು ಬೇರೆ ಅನ್ಯತಾ ಭಾವಿಸಬೇಡಿ. ಅದು ಅವರಲ್ಲಿ ಯಾವತ್ತೂ ಇರುತ್ತೆ, ಇನ್ನೂ ಇರಲಿ, ಇನ್ನೂ ಅವರಲ್ಲಿ ಬೆಳಗಲಿ ಎಂಬ ಗಣೇಶನಲ್ಲಿ ನಾವೆಲ್ಲ ಪ್ರಾರ್ಥಿಸೋಣ. ಅವರ ಚಲನಚಿತ್ರ ಕೂಡ ಸೂಪರ್ ಹಿಟ್ ಆಗಲಿ, ಮಾತ್ರವಲ್ಲ ಮುಂದಕ್ಕೆ ಕೂಡ ಒಳ್ಳೆ ಸಿನಿಮಾ ಅವರು ನಟಿಸುವಂತ ಮತ್ತು ಅವರು ನಿರ್ಮಿಸುವಂತ ಭಾಗ್ಯ ಅವರಿಗೆ ಒದಗಿ ಬರಲಿ ಎಂಬ ಆಶಯ ನಮ್ಮದು. ಮಾತ್ರವಲ್ಲ, ಮತ್ತೊಂದು ವಿಶೇಷ ಅಂದರೆ 2 ವರ್ಷದ ಹಿಂದೆ ಉದ್ಯಾವರ ಮಾಡದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಮ್ಮ ಮೀಡಿಯಾ ಸಂಸ್ಥೆ, ಆಗ ಧ್ವನಿ ಮೀಡಿಯಾ ಇತ್ತು, ಈಗ ನಮ್ಮ ಮೀಡಿಯಾ ಆಗಿದೆ, ಆ ಧ್ವನಿ ಮೀಡಿಯಾ ಸಂಸ್ಥೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ನವರಾತ್ರಿ ಸಂದರ್ಭದಲ್ಲಿ ಪಿಲಿಗೊಬ್ಬು ಎಂಬ ಕಾರ್ಯಕ್ರಮ ಬಹಳಷ್ಟು ಜನರಿಂದ ಪ್ರಶಂಸನೀಯವಾದಂತಹ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮ ಆದರೆ ಕಳೆದ ವರ್ಷ ಕೆಲವಾರು ಕಾರಣಗಳಿಂದ ಅವರಿಗೆ ಅದನ್ನು ಮಾಡ್ಲಿಕ್ಕೆ ಆಗಲಿಲ್ಲ. ಆದರೆ ಈ ವರ್ಷದಲ್ಲಿ ನವರಾತ್ರಿಯ 9ನೇ ಪೂಜೆಯ ದಿವಸ ಸೆಪ್ಟೆಂಬರ್ 29ರಂದು ಲಂಚುಲಾಲ್ ಅವರು ಪ್ರವರ್ತಕರಾಗಿ ಅದೇ ಪಿಲಿಗೊಬ್ಬು ಕಾರ್ಯಕ್ರಮವನ್ನು ನಮ್ಮ ಮೀಡಿಯಾ ಸಂಸ್ಥೆಯ ಸಹ ಪ್ರವರ್ತಕರಾಗಿ ನಡೆಸಿಕೊಡ್ಲಿಕ್ಕಿದ್ದಾರೆ. ಆವತ್ತು ಲಂಚುಲಾಲ್ ಅವರನ್ನು ನಾವಲ್ಲಿ ಕಾಣಬಹುದು. ಆ ಕಾರ್ಯಕ್ರಮ ಕೂಡ ಯಶಸ್ವಿ ಆಗಬೇಕು ಎಂಬುದು ನಮ್ಮೆಲ್ಲರ ಪ್ರಾರ್ಥನೆಯಾಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ಧನ್ಯವಾದಗಳು ಸರ್. ನೀವು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಕೆಲ ಕ್ಷಣಗಳ ಕಾಲ ಇದ್ದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳುವುದಕ್ಕಾಗಿ ನಮ್ಮ ಗಣಪತಿ ವಿಸರ್ಜನೆಯ ಈ ಸಂದರ್ಭದಲ್ಲಿ ಹೊರಡುವಂತಹ ಗಳಿಗೆಯವರೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಇಟ್ಟುಕೊಂಡು ಹೊಸಂಗಡಿಯವರೆಗೆ ನಮ್ಮೊಂದಿಗೆ ಬಂದು ಮತ್ತೆ ನಿಮ್ಮ ಕಾರ್ಯಕ್ಕೆ ನಿರ್ಗಮಿಸಬಹುದು ಎಂಬ ನಾವು ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತೇವೆ. ಇದೀಗ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಶ್ರೀಯುತ ನವೀನ್ ರಾಜ್ ಅವರಿಂದ 2 ಮಾತು. ಮಹಾಗಣಪತಿಯನ್ನು ಪ್ರಾರ್ಥಿಸುತ್ತಾ ಕ್ಷೇತ್ರ ಸಾನ್ನಿಧ್ಯವಾದ ಅಯ್ಯಪ್ಪ ಸ್ವಾಮಿಯನ್ನು, ರಕ್ತೇಶ್ವರಿಯನ್ನು ಪ್ರಾರ್ಥಿಸುತ್ತಾ ಇವತ್ತು ಈ
ವೇದಿಕೆ ಮತ್ತು ಈ ಚಪ್ಪರವನ್ನು ನೋಡುವಾಗ ಬಹಳಷ್ಟು ಖುಷಿ ಆಗ್ಬಹುದು. ಯಾಕಂದ್ರೆ ಇದರ ರೂವಾರಿಗಳು ನಮ್ಮ ಎದುರೇ ಇದ್ದಾರೆ, ಉಮೇಶ್ ಅಣ್ಣ. ಅಂತಹ ಒಬ್ಬ ವ್ಯಕ್ತಿ ಇಂದಾಗಿ ಚಪ್ಪರ ಆಗಿದೆ. ಮುಂದೆ ಕೂಡ ಇಲ್ಲಿ ಈ ಚಕ್ರವರ್ತಿಯ ಕ್ಲಬ್ ಅಲ್ಲಿದೆ, ಅಲ್ಲಿಯವರೆಗೆ ಈ ಚಪ್ಪರ ಆಗಬೇಕು. ನಮಗೆ ಅದಕ್ಕಿರುವಂತಹ ಕಾಲ ಈಗ ಕೂಡಿ ಬಂದಿದೆ. ಯಾಕಂದ್ರೆ ನಮ್ಮ ಊರಿನ ಅವರೇ ಆದಂತಹ ಲಂಚುಲಾಲ್ ಇಲ್ಲಿಯೇ ಬೆಳೆದು ಇಲ್ಲಿಯೇ ಶಾಲೆಗೆ ಹೋಗಿ ಯಾವತ್ತು ನಾವು ಅವರೇ ಹೇಳಿದ್ರು ಯಾವ ಮನುಷ್ಯ ಯಾವ ರೀತಿ ಆಗ್ತಾರೆ ಎಂಬುದಾಗಿ. ಹೇಗೂ ಆಗ್ಬೋದು, ಅವರ ಕನಸು ಆದಷ್ಟು ದೊಡ್ಡ ಮಟ್ಟದಲ್ಲಿರಬೇಕು, ದೊಡ್ಡ ಕನಸನ್ನು ಹೊಂದಿರಬೇಕು ಅಂತಹ ಒಂದು ಛಲವನ್ನು ಹೊಂದಿದಂತಹ ವ್ಯಕ್ತಿಯಾಗಿದ್ದಾರೆ ಅವರು. ಯಾರು ಕೂಡ ಹುಟ್ಟುವಾಗ ಶ್ರೀಮಂತರಾಗಿ ಹುಟ್ಟುವುದಿಲ್ಲ, ಆದರೆ ಅವರ ವ್ಯಕ್ತಿತ್ವದಿಂದ, ಅವರ ಗುಣದಿಂದ, ಅವರ ಪ್ರವೃತ್ತಿಯಿಂದ ಅವರು ಶ್ರೀಮಂತರಾಗ್ತಾರೆ. ಅಂತಹ ಒಂದು ವ್ಯಕ್ತಿ ನಮ್ಮ ಇಲ್ಲಿದ್ದಾರೆ. ಆದ ಕಾರಣ ಈ ಗಣೇಶೋತ್ಸವ ಅಯ್ಯಪ್ಪ ಕ್ಷೇತ್ರ ಖಂಡಿತವಾಗಿ ಇನ್ನಷ್ಟು ಬೆಳೆಸಲಿಕ್ಕೆ ಇವರು ಇನ್ನೂ ಕೂಡ ಕಾರಣಕರ್ತರಾಗ್ತಾರೆ ಎಂಬುದಾಗಿ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ಚಕ್ರವರ್ತಿ ಮಾಡ್ತಿರುವಂತಹ ಸಮಾಜ ಸೇವಾ ಕೆಲಸಗಳಿಗೆ ಇನ್ನಷ್ಟು ಸ್ಫೂರ್ತಿ ಲಭಿಸಲಿ ಎಂಬುದಾಗಿ. ಅದೇ ರೀತಿ ಕನಿಲಾ ಕ್ಷೇತ್ರದಲ್ಲಿ ಕೂಡ ಅವರು ಈಗಾಗಲೇ ಹೇಳಿದ್ದಾರೆ, ಕನಿಲಾ ಭಗವತಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಯದಲ್ಲಿ ನನ್ನ ಒಂದು ಹಸ್ತವನ್ನು ಸಪೋರ್ಟನ್ನು ನೀಡುತ್ತೇನೆ. ಅಯ್ಯಪ್ಪ ಕ್ಷೇತ್ರದ ಒಂದು ಜೀರ್ಣೋದ್ಧಾರದಲ್ಲಿ ಇನ್ನೇನೋ ಕೆಲಸಗಳು ಬಾಕಿ ಇದೆ. ಅಂತಹ ಒಂದು ಭವ್ಯವಾದಂತಹ ಕೆಲಸಗಳಿಗೆ ನನ್ನ ಸಂಪೂರ್ಣ ಸಹಕಾರವನ್ನು ನೀಡುತ್ತೇನೆ ಎಂಬುದಾಗಿ ಅವರು ಹೇಳಿದ್ದಾರೆ. ಅವರು ಹೇಳಿದಂತೆ ಮಾಡುವಂತಹ ವ್ಯಕ್ತಿಯಾಗಿದ್ದಾರೆ, ನಮ್ಮ ಊರಿನವರಾಗಿದ್ದಾರೆ. ಇವರಿಗೆ ದೇವರು ಒಳ್ಳೆಯ ಶಕ್ತಿಯನ್ನು ನೀಡಲಿ. ಅವರು ಈಗ ಪ್ರೊಡ್ಯೂಸ್ ಮಾಡ್ತಿರುವಂತಹ ನೆತ್ತೆರ ಕೆರೆ ಎಂಬ ಸಿನಿಮಾ ಮತ್ತಷ್ಟು ಯಶಸ್ವಿಯಾಗಲಿ ಎಂಬುದಾಗಿ ನಮ್ಮ ಊರಿನ ಯುವಕ ಆದಂತಹ ಲಂಚುಲಾಲ್ ಇನ್ನೂ ಕೂಡ ದೇಶ ವಿದೇಶಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಲಿ ಎಂಬುದಾಗಿ ಮಾತ್ರ ಹೇಳುತ್ತಾ ನನ್ನ ಎರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಈಗ ಅಯ್ಯಪ್ಪ ಕ್ಷೇತ್ರದ ವತಿಯಿಂದ ಒಂದು ಲಂಚುಲಾಲ್ ಅವರಿಗೆ ಸನ್ಮಾನವನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪದ್ಮನಾಭ ಕಡಪರ ಅವರ ಹಸ್ತದಿಂದ ಲಂಚುಲ್ ಅವರಿಗೆ ಶಾಲು ಹೊದಿಸಿ ಗೌರವ ಅರ್ಪಣೆ ಮತ್ತು ಶ್ರೀಯುತ ದೇವರಾಜ್ ಮತ್ತು ಸುನಿಲ್ ಗಾಣಿಗ ಅವರಿದ್ದು ಸ್ಮರಣಿಕೆ ನೀಡಿ ಅವರಿಗೆ ಗೌರವ ಅರ್ಪಿಸಬೇಕಾಗಿ ವಿನಂತಿ. ನವೀನ್ ರಾಜ್ ಅವರು ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಕ್ಷೇತ್ರದ ಸಮಿತಿಯ ಅಧ್ಯಕ್ಷರು. ಇವತ್ತು ಬೆಳಿಗ್ಗೆ ನಾವು ಕೆಲವು ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಈ ಒಂದು ಸುಂದರವಾದಂತಹ ಚಪ್ಪರ ಮತ್ತು ಈ ಒಂದು ಸುಂದರವಾದ ವೇದಿಕೆಯನ್ನು ಹೇಗೂ ನಿರ್ಮಿಸಿಕೊಟ್ಟಿದ್ದಾರೆ ಒಬ್ಬರು ಬೆಂಗಳೂರಿನ ಉದ್ಯಮಿಗಳು. ಆದರೆ ನಮ್ಮ ಕೊರತೆ ಕಾಣುವುದು ಏನು ಅಂದರೆ ಅಯ್ಯಪ್ಪ ಕ್ಷೇತ್ರದಲ್ಲಿರುವಂತಹ ಒಂದು ಚಪ್ಪರ ಬಹಳ ಹರಕುಮರುಕಾಗಿದೆ. ಆದ್ರಿಂದಾಗಿ ನಮ್ಮೆಲ್ಲರ ಸಂಕಲ್ಪ ಇದೆ, ಅದು ನವರಾತ್ರಿಗಿಂತ ಮೊದಲು ಆ ಚಪ್ಪರ ಒಂದು ಇದೇ ರೀತಿ ಒಂದು ಒಳ್ಳೆ ಚಪ್ಪರವಾಗಿ ಅಲ್ಲಿ ಒಂದು ಸ್ಥಾಪನೆ ಮಾಡಬೇಕು, ಒಂದು ದ್ವಾರವನ್ನು ಮಾಡಬೇಕು ಎಂಬ ಸಂಕಲ್ಪ ನಮ್ಮ ಗೌರವಾಧ್ಯಕ್ಷರದು ಮತ್ತು ಅಧ್ಯಕ್ಷರದು ಇದೆ. ಆದ್ರಿಂದಾಗಿ ಲಂಚುಲಾಲ್ ಅವರು ಖಂಡಿತವಾಗಿ ನಮ್ಮೊಂದಿಗೆ ಕೈ ಜೋಡಿಸ್ತಾರೆ ಎಂಬ ನಂಬಿಕೆ ಇದೆ ನಮ್ಮಲ್ಲೂ. ಅವರು ಈ ಪ್ರದೇಶದವರು ಮಾತ್ರವಲ್ಲ, ನಾವು 25 ವರ್ಷ ನೀವು ಬಿಟ್ಟು ಹೋಗಿರ್ಬೋದು, ಆದರೆ ನಾವು ಮರೆಯಲಿಲ್ಲ. ನೀವು ಯಾವತ್ತು ಇಲ್ಲಿಯವರೇ ಮಂಜೇಶ್ವರದವರೇ, ಹೊಸಂಗಡಿಯವರೇ, ಅಯ್ಯಪ್ಪ ಕ್ಷೇತ್ರ ಮತ್ತು ನಮ್ಮ ಗಣೇಶೋತ್ಸವ ಮತ್ತು ರಕ್ತೇಶ್ವರಿ ದೇವಸ್ಥಾನದೊಂದಿಗೆ ನೀವು ನಿಕಟವಾದ ಸಂಪರ್ಕವನ್ನು ಇಟ್ಟುಕೊಡಿಸಬೇಕು ಅಂತ ಕೇಳಿಕೊಳ್ತಾ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್.
Gracias.